ರಾಜ್ಯ ಸರ್ಕಾರದ ಸ್ಥಿತಿ ಮನೆಯೊಂದು 100 ಬಾಗಿಲು ಎಂಬಂತಾಗಿದೆ ಎಂದು ಬಿಜೆಪಿ ಹಿರಿಯ ನಾಯಕ ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದಗೌಡ ವ್ಯಂಗ್ಯವಾಡಿದ್ದಾರೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕದ ರಾಜಕಾರಣದ ಇತಿಹಾಸದಲ್ಲೇ ಇಂತಹ ಕಚ್ಚಾಟ ಎಂದೂ ನೋಡಿಲ್ಲ. ಅಧಿಕಾರಕ್ಕೆ ಬಂದ 2 ತಿಂಗಳಲ್ಲಿ ಕಾಂಗ್ರೆಸ್ನ ಹಲವು ಗುಂಪುಗಳು ಅಸ್ತಿತ್ವಕ್ಕೆ ಬಂದಿವೆ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ವಿರುದ್ಧ ಅಸಮಾಧಾನದ ಗುಂಪುಗಳಾಗುತ್ತಿವೆ. ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್, ರಾಜಣ್ಣ, ಬಸವರಾಜ್ ಹೀಗೆ ಶಾಸಕರಿಗೊಬ್ಬರಂತೆ ಒಂದು ಗುಂಪು ಹುಟ್ಟಿಕೊಂಡಿದ್ದು, ಈ ಬೆಳವಣಿಗೆಯನ್ನು ಕಂಡ ರಾಜ್ಯದ ಜನತೆ ಈ ಸರ್ಕಾರ ಹೆಚ್ಚು ಕಾಲ ಉಳಿಯುವುದಿಲ್ಲ ಎಂದು ಗೊತ್ತಾಗಿದೆ. ಇದು ರಾಜ್ಯ ರಾಜಕಾರಣದ ಶೋಚನೀಯ ಸ್ಥಿತಿಯಾಗಿದೆ ಎಂದರು. ಮುಂಬರುವ ಲೋಕಸಭಾ ಚುನಾವಣೆ ಬಗ್ಗೆ ಮಾತನಾಡಿದ ಡಿ.ವಿ.ಎಸ್, ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಯಲ್ಲಿ ಕೆಲವು ಗೊಂದಲಗಳಿದ್ದದ್ದು ನಿಜ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ವಿರುದ್ಧ ಯಾರು ನಿಂತರೂ ಬಿಜೆಪಿಗೆ ಸೋಲಾಗಲ್ಲ. ದಕ್ಷಿಣ ಕನ್ನಡ ಜಿಲ್ಲೆ ಸೇರಿದಂತೆ ಇಡೀ ರಾಜ್ಯಕ್ಕೆ ಇದು ಅನ್ವಯವಾಗಲಿದೆ. ಕಾಂಗ್ರೆಸ್ನಲ್ಲಿ ಉತ್ತಮ ನಾಯಕರು ಇದ್ದ ಕಾರಣ ಅವರಿಗೆ ಅಧಿಕಾರ ದೊರೆತಿತ್ತು. ಆದರೆ ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ಗೆ ನಾಯಕರೇ ಇಲ್ಲ ಎನ್ನುವ ಸ್ಥಿತಿ ಇದೆ. ರಾಹುಲ್ ಗಾಂಧಿಯೊಬ್ಬ ಮಕ್ಕಳಾಟಿಕೆಯ ನೇತಾರ. ಮಕ್ಕಳಾಟಿಕೆಯಿಂದ ಇಂದು ಅವರು ಹೊರಬಂದಿಲ್ಲ. ಆದ್ದರಿಂದ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡಲಿದೆ. ಇದೇ ಕಾರಣಕ್ಕಾಗಿ ಕಾಂಗ್ರೆಸ್ ತುಷ್ಟೀಕರಣದ ರಾಜಕಾರಣದಲ್ಲಿ ತೊಡಗಿದೆ. ಅಲ್ಪಸಂಖ್ಯಾತರೇ ಅವರಿಗೆ ಗತಿ ಎನ್ನುವ ಹಂತಕ್ಕೆ ಬಂದಿದೆ ಎಂದು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು. ನಾವು ಮಾತಾಡಿದರೆ ರಾಜಕಾರಣ ಅಂತ ಅನಿಸ್ತದೆ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಸ್ವಾತಂತ್ರ್ಯ ನಂತರ ನಮ್ಮ ರಾಜ್ಯದ ಆಡಳಿತದಲ್ಲಿ ಅದು ಪ್ರಾರಂಭಿಕವಾದಂಥ ಕೆ.ಸಿ. ರೆಡ್ಡಿಯವರು ಮುಖ್ಯಮಂತ್ರಿ ಆದ ಮೇಲೆ ಇವತ್ತಿನವರೆಗೆ ಅಂತ ಬಂದದಲ್ಲಿ ಪ್ರಾಯಶಃ ಇಷ್ಟು ಬೇಗ ಆಡಳಿತಕ್ಕೆ ಬಂದು ಕೇವಲ 2 ತಿಂಗಳಲ್ಲೇ ಇಂಥ ಆಂತರಿಕ ಕಚ್ಚಾಟಗಳು, ಒಳಗೆಗಳು ನಮ್ಮ ಇತಿಹಾಸದಲ್ಲಿ ನಾವು ನೋಡಲಿಲ್ಲ. ರಾಜ್ಯದ ಇತಿಹಾಸದಲ್ಲಿ ನೋಡಲಿಲ್ಲ. ಆದ ಕಾರಣ ನಾನು ಒಬ್ಬ BJPಯ ಲೀಡರ್ ಆಗಿದ್ದುಕೊಂಡು ಸರ್ಕಾರ ಬಿದ್ದು ಹೋಗುತ್ತೆ ಅಂತ ಹೇಳೋದರಲ್ಲಿ ಅರ್ಥ ಇಲ್ಲ. ಆದರೆ ಜನರೇ ತಿಳ್ಕೊಂಡಿದ್ದಾರೆ ಈ ಸರ್ಕಾರ ಖಂಡಿತವಾಗಿ ಭಾರಿ ದಿನ ಬಾಳುವಿಕೆ ಬರಲ್ಲ ಅಂತ. ಸರ್ಕಾರ ಇದರಲ್ಲಿ ಟಿವಿಯಲ್ಲಿ ನೋಡಿರ್ಬೋದು ಸರ್. ಇದೊಂದು ಮನೆಯೊಂದು 100 ಬಾಗಿಲಾಗಿದೆ ಕಾಂಗ್ರೆಸ್. ಪ್ರತಿಯೊಬ್ಬ ಶಾಸಕ ಕೂಡ 135 ಜನ ಶಾಸಕರಲ್ಲಿ ಪ್ರತಿಯೊಬ್ಬ ಕೂಡ ದಿನಕ್ಕೊಂದು ಆರೋಪಗಳನ್ನು ಮುಖ್ಯಮಂತ್ರಿಯ ಮೇಲೆ, ಉಪಮುಖ್ಯಮಂತ್ರಿ ಮೇಲೆ, ಅವರ ಗುಂಪುಗಳು, ಎಷ್ಟು ಗುಂಪುಗಳು, ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರಿಂದ ಹಿಡಿದು, ರಾಜಣ್ಣನಿಂದ ಹಿಡಿದು, ಬಸವರಾಜ ರಾಯರೆಡ್ಡಿಯಿಂದ ಹಿಡಿದು, ನಮ್ಮ ದಾವಣಗೆರೆಯ ಶಿವಶಂಕರರ ಹಿಡಿದು ಎಲ್ಲ ಎಲ್ಲಿ ಹೋದರೂ ಕೂಡ ಒಂದೊಂದು ಗುಂಪುಗಳು ಒಬ್ಬ ಶಾಸಕನೇ ಒಂದು ಗುಂಪಾಗುವಂಥ ಪ್ರವೃತ್ತಿ ರಾಜ್ಯದ ರಾಜಕಾರಣದಲ್ಲಿ ನಡೀತಾ ಇರುವಂಥದ್ದು ಅತ್ಯಂತ ಶೋಚನೀಯ ಅಂತ ತಿಳ್ಕೊಳ್ತಾ ಇದ್ದೀನಿ.